ಒಂದು ಚಿತ್ರದುರ್ಗದ ರಂಗಾಯಣ ಬಾಗಿಲು ಹೊಟ್ಟೆ ಅವು ಹೈದರಾಲಿನ ಉಪ್ಪು ಪಿರಂಗಿಗೆ ಗನ್ ಪೌಡರ್ ಹಿಂಗೆ ಪನ್ಕರಲ್ಲಿ ಅವು ಮಿಕ್ಸ್ ಮಾಡ್ದು ಅಂತಿನ ಒಂದು ಪ್ಲೇಸ್ ಒಂದು ಸೋಲ್ಜರ್ ನಕ್ಲದು ಮತ್ತು ರೆಸ್ಟ್ ಮಾಡ್ತಂದು ರೂಮ್. ಒಂದು ಚಿತ್ರದುರ್ಗದ ರಂಗಾಯಣ ಬಾಗಿಲು ಫುಲ್ಲ ಹಿಡ್ದು ಕೋಟೆಗೆ ಹಿಂಗೆ ಹೋಗೋದಿಲ್ಲ ರಂಗಾಯಣ ಬಾಗಿಲಲ್ಲ, ಆನೆ ಬಾಗಿಲ ಅಲ್ಲಿ ಅಲ್ಲ, ಅದು ಚಾನಲ್ ಯೂಟ್ಯೂಬ್ ಚಾನಲ್. ದುಂಬು ಮೂಲು ಫುಲ್ಲು ಮರ ಇತ್ತು ನನಗೆ ಸಾಧಾರಣ ಮಸ್ತ್ ವರ್ಷದ ಓಲ್ಡ್ ಮರ ಅವೇನು ಪೂರ ರೋಡ್ ಇಂಪ್ರೂವ್ ಮಲ್ಪ ಪೂರ ಅದೇ ಕಟ್ ಮಾಡ್ತಾ ಇದೆ ನನಗೆ ಮುಂಚೆ ಪ್ರಜ್ವಲ್ ಬಾನೊಂದು ಬಂದು ಹಾಕ್ಲು ಇದು ಒಂದು ನಮಸ್ತೆ, ಹೊಸ ವಿಡಿಯೋಗೂ ವೆಲ್ಕಮ್. ಇನಿ ಅಂಕ್ಲು ಚಿತ್ರದುರ್ಗಡ್ ಉಲ್ಲ ಒಂದು ಸಾಮಾನ್ಯ ಬಾಗಿಲು ಎಂಟ್ರೆನ್ಸ್ ಬಂದ್ನು ಅಂಚ ಆಲ್ರೆಡಿ ಕಾಂಡೆ ಬರ್ತಾ ಎಂಕ್ಲು ನನ್ನ ಮಿತ್ತು ಕೋಟೆ ಟಿಕೆಟ್ ಬಂದು ಆನ್ಲೈನ್ ಟಿಕೆಟ್ ಮೂಲು ಬಟ್ ಮೂಲೊಂಜಿ ಉಂದು ಆಯ್ತು ಸ್ಕ್ಯಾನ್ ಮಾಡ್ತಾನೆ ಅವಲೇ ಪೇ ಹಾಕೊಂಡು ₹20 ಟಿಕೆಟ್ ಅಂಚ ಬೇಗ ನನ್ನ ಪೋಯ್ ಮಿತ್ತು ಹೇಗೆ ಪ್ರಜ್ವಲ್ ಹೋಗಲ್ಲ ಅರೇನು ಓಕೆ ಓಕೆ ತುಕ ಎಂಚು ಭಾರಿ ಇಂಟ್ರೆಸ್ಟಿಂಗ್ ಕೆಲವು ಬಡ ಒಂದೇ ಹಿಸ್ಟಾರಿಕ್ ಪ್ಲೇಸ್ ಆಲ್ರೆಡಿ ಇದಕ್ಕೆ ಗೊತ್ತು ಚಿತ್ರದುರ್ಗ ಎಂಚದಾದ ಒಂದು ಐತ ಬಗ್ಗೆ ಒಂಚೂರು ಡೀಟೇಲ್ ಹೆಚ್ಚದಲ್ಲ ಒಂದು ಮಲ್ಪ ರಾಪುಜಿ ಬಂಡ ಆಲ್ರೆಡಿ ಒಂಚೂರು 90 ಪಕ್ಕ ಉಲಾಯ ಪೋರ ಹಾಪುಜಿ ಅಂತ. ನಮಸ್ತೆ ಸರ್. ಆ್ಯಕ್ಚುಲಿ ಒಂದು ನಾಗನ ತೋಜಿಂದಿದೆ ಒಂದು ಕೋಟೆ ಈ ರೀತಿಯೇ ಉಂಡು ಪಂಡ ಸ್ಟ್ರೇಟ್ ಆದಿಜ್ಜಿ ಕೋಟೆ ಜಿಗ್ಜ್ಯಾಗ್ ಅದು ಇಂಚೆ ಉಂಡು ಐಕೆ ಈ ಸಿಂಬಲ್ ಉಂಡು ಪಂಡ ದುಂಬುದ ಏರು ಈ ಸೈನಿಕರು ರಾಜನಕ್ಲೆ ಅಟ್ಯಾಕ್ ಮಲ್ಪನಾಗ ಅಕ್ಲೆ ಡೈರೆಕ್ಟ್ ಉಲಾಗ ಎಂಟ್ರ ಆಪುಜಿ ಒಂದಿಲ್ಲಕ್ಕ ಈ ಒಂಜಿ ಸಿಸ್ಟಮ್ ಮಲ್ತದೆ ಇವರಿಗೆ ಮೂಲು ಒಂಜಿ ಶಿವಲಿಂಗದ ಮಿತ್ತು ಒಂಜಿ ಹೊಟ್ಟೆ ಅವು ಹೈದರಾಲಿನ ಉಪ್ಪು ಬೂರ್ದು ಅಂಚಾದಿನ ಆಂಡ ಈ ಕೋಟೆಗೆ ಅಂಚಿನ ದಾಲ ಡ್ಯಾಮೇಜ್ ಆತಜಿ ಅಂಚ ಅದು ಒಂದು ಉಕ್ಕಿನ ಕೋಟೆ ಪಂಡ ಏರೆಗ್ಲ ಒಂಜಿ ಆಮೇಲೆ ನಾಶ ಮಲ್ಪ ಆವೊಂದಿನ ಅಂಚಿನ ಕೋಟೆ ಒಂದು ಬೊಕ್ಕ ಮಸ್ತ್ ವಿಷಯ ಉಪ್ಪುಂಡು ಒಂಜಿ ಏತದು ಗೊತ್ತು ನಾತದು ಪಂಡ ಟೈಮ್ ಅಲ್ಪ ಅಲ್ಲ ಬಜ್ಜು ಮತ್ತು ಬೊಕ್ಕ ತೋಲಿ ಹೈಯೆಸ್ಟ್ ಗಿಳಿ ಬೊಕ್ಕ ಒಂದು ಚನಿಲ್ ನಮ್ಮ ಹೈಯೆಸ್ಟ್ ಉಂಡು ಒಳ್ಳೆ ಅವ್ಲು ಗಿಳಿದು ಅಲ್ಪ ತೋಜಿನ ಸುಮಾರಿದೆ. ಹೌದೌದು ನಾನು ಒಂದು ಅನ್ನ ಸಾಧಾರಣ ಮೂಜಿನೇ ಇಜಿನ 4ನೇ ಸತಿ ಬರ್ಪನೆ ನಾನು ಈ ಫೋಟು ಆಲ್ರೆಡಿ ನಾನು ವೀಡಿಯೋ ಮಲ್ತದೆ ಎಂಕ್ಲು ತುಪ್ಪದ ಕೊಡ ಪೋಪುನ ಅವು ಭಾರಿ ಒಂದು ಹೆಂಚ ಭಂಗ ಉಂಟು ಸಾಧಾರಣ 90 ಸ್ವಲ್ಪ ಒಂದು 110 ಡಿಗ್ರಿ ಉಂಟು ಅದು ಕೆಲವು ರೂಟ್ ಮ್ಯಾಪ್ ಪಕ್ಕ ವಿಷಯ ಮತ್ತು ಪಾಡ್ದೇರು ಒಂದು ಮೇನ್ ಎಂಟ್ರೆನ್ಸ್ ಒಂದು ಈ ಡೋರು ಯಾಪಲ ಓಪನ್ ಆಗುತ್ತೆ ಒಂದು ಖಾಲಿ ರಾಜಗೆ ಮಾತ್ರ ಓಪನ್ ಎಂಟ್ರೆನ್ಸ್ ಒಂದು ನಾರ್ಮಲ್ ಸೈನಿಕರು ಓಪನ್ ಎಂಟ್ರೆನ್ಸ್ ಇತ್ತೆ ನಮಪ ಒಂದಿಲ್ಲ ಎಲ್ಲಿ ಎಲ್ಲಿ ನಾವಿಲ್ಲುಂಡಿಗೆ ಓ ನಾವಿಲ್ಲಿ ಕ್ರಾಸಿಂಗ್ ಒಂದೊಂದು
ತೂಲಿ ಅವಳು ಏತು ಚನಿಲ್ ಮಾತು ತುಲೆ ಅಲ್ಪ ಫುಲ್ಲು ಮೂಲ ಹೈಯೆಸ್ಟ್ ಚನಿಲ್ ಅದು ಕಲ್ಲರ್ಲ ಚೇಂಜ್ ನಮ್ಮ ಊರ್ದ ಚನಿಲ್ ಲೆಕ್ಕತ್ತು ಸ್ವಲ್ಪ ಈ ಮೇಟು ಮದ್ದು ಬೀಸುವ ಕಲ್ಲು ಅವಳುಂಡು ಮಕ್ಕ ಬಂದು ನಾವೇ ಚೆಂದ ಹೋಗುದು ಹೋಗೋಣ ಫುಲ್ ತುಂಬಿಕೊಂಡಿದೆ ನಿನ್ನೆ ರಾತ್ರಿ ಮಳೆ ಬಂದಿರೋದಕ್ಕೆ ಈ ಚಿತ್ರದುರ್ಗನು 7 ಸುತ್ತಿನ ಕೋಟೆ ಪನ್ಪೇರು ಪಂಡ ಒಂದು ಆ್ಯಕ್ಚುಲಿ ಒಂದು ಪುನಃ ಮೂಜಿನೇ ಒಂದು ಸರ್ಕಲ್ ನೆಡ್ದು ಬೊಕ್ಕದ ಪೂರ ಸಿಟಿಟ್ ಕವರ್ ಆಯ್ತು ನಾನು ಇತ್ತೆ ಅವು ಖಾಲಿ ಅಲ್ಪ ಬಾಗಿಲು ಮಾತ್ರ ಒಪ್ಪನು ಈಗಲಿದ್ದು ಬತ್ತಿನ ರಂಗಾಯಣ ಬಾಗಿಲು ಅದಲ್ಲ ಅದೇ ಅಲ್ಲ ಒಂದು ಸರ್ಕಲ್ ನವಿಲು ನವಿಲು ಮಸ್ತು ಈ ಸರಿ ಫಸ್ಟ್ ಟೈಮ್ ಅನ್ಕೊಂಡು ನವಿಲು ಈಜಿನ ಉಪ್ಪು ಅಣ್ಣ ಜೋಗಿಮಟ್ಟಿ ಒಂದುಂಡು ಜೋಗಿಮಟ್ಟಿ ಎಂಥದ್ದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಲ್ಲ ಸರ್ ಅದು ಅಂದ್ರೆ ಅಲ್ಲಿ ಝೂ ಟೈಪ್ ಇದೆ ಝೂ ಒಂದು ಈಗ ಮೈಸೂರವ್ರು ತಗೊಂಡು ಮಾಡಿದ್ದಾರೆ ಫುಲ್ ಒಳಗಡೆ ಎಲ್ಲ ಆರ್ಡರ್ ಮಾಡಿ ಲೈಕ್ ಬೇರೆ ಬೇರೆ ತರ ಅನಿಮಲ್ಸ್ ಎಲ್ಲ ತಂದು ಈಗೆಲ್ಲ ಹುಲಿ ಎಲ್ಲ ತಂದು ಬಿಡ್ತಾ ಇದಾರೆ ಅಂತ ಹೇಳ್ತಾರೆ ಲೈಕ್ ರೋಡು ಅಷ್ಟೇ ಈಗ ಮೈಸೂರವ್ರು ತಗೊಂಡಿರೋದಕ್ಕಿಂತ ಈಗ ಪೂರ್ತಿ ರೋಡು ಅದೇ ತರ ಸಕ್ಕದಾಗಿ ಮಾಡಿದ್ದಾರೆ ಲೈಟಿಂಗ್ ಎಲ್ಲ ಮಾಡಿ ಲಾಸ್ಟ್ ಟೈಮ್ ನಾನು ಪೋದಿತ್ತೆ ಜೋಗಿಮಟ್ಟಿ ಅಡಿಗೆ ಅಪ್ಪ ಅಲ್ಪ ಪನ್ನೊಂತೇರು ಕರಡಿ ಮತ್ತು ಅಟ್ಯಾಕ್ ಮಾಡಿ ಅಂಚೆ ಅಲ್ತ ವಾಕಿಂಗ್ ಪೋಪನಕ್ಕೆ ಪೂರ ಕೈಟ್ ಕೋಲ್ ಬತ್ತೊಂದು ಮಾತ್ರ ಪೋಂತೇರು ಅವಳು ಭಾರಿ ಶೋಕದ ವೆದರ್ ಅಲ್ಪ ಅಣ್ಣ ಈ ಸತಿ ಪೋರೆ ಆ ಪೂಜಾ ಅಂದು ಕ್ಯಾಮ್ರಾ ತಂದಿದ್ರೆ ಅಲ್ಲ ಇಲ್ಲಿ ಎಂತ ಗೊತ್ತಿಲ್ಲ ಅಲ್ಲಿ ಒಂದು ಜೋಗಮಟ್ಟಿಯಲ್ಲಿ ಸಾಗೆ ಆ ಲೈನಲ್ಲಿ ಇದಾಗ್ತಾ ಇರ್ತಾರೆ ಎಂಥದ್ದು ಫೀಡಿಂಗ್ ಅಲ್ಲಿ ಬೆಟ್ಟ ಕಲ್ಲು ಮೇಲೆ ನೋಡಿ ಹೌದೌದು ಹೌದು ನೀನು ಫಸ್ಟ್ ಟೈಮ್ ನೋಡುದಲ್ಲ ನಾನು ಲಾಸ್ಟ್ ಟೈಮ್ ಅಲ್ಲಿ ಹೋಗುವಾಗ ಹಾಗೆ ಸಿಕ್ಕಿದೆ ಅಂಥದ್ದು ಸಾಮಾನ್ಯ ಅಲ್ಲಿ ಹೌದಾ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ದುರ್ಗದಲ್ಲಿ ಎಲ್ಲಾ ಕಡೆನೂ ಇದೆ ಅಂದ್ರೆ ಇಲ್ಲಿ ಬೆಳಿಗ್ಗೆ ಅದಕ್ಕೆ ಫುಡ್ ಹಾಕ್ತಾರೆ ಹಾಗೆ ಅದು ಲೈನಲ್ಲಿ ತಿಂತಾ ಇರ್ತದೆ ಸೂಪರ್ ಇರ್ತದೆ ಅದು ಏಕ ಸೀತಾಫಲ ಹೇ ಒಂದು ಸೀತಾಫಲ ರೌಂಡ್ ರೌಂಡ್ ಉಂಟು ಸೀತಾಫಲ ಆಗಸ್ಟ್ ತಿಂಗಳು ಬೈದಿನ ಹತ್ರ ಫುಲ್ ಗ್ರೀನರಿ ಉಂಡು ಮೂಲ ಚಿತ್ರದುರ್ಗ ಈಜಿನ ಚೂರು ಡ್ರೈ ಉಂಡು ఒక ಮಸ್ತ್ ಕೋಲ್ಡ್ ಉಂಡು ಅಂತೆ ಎದ್ದು ಬರ್ತಾ ಕೋಲ್ಡ್ ಉಪ್ಪುಂಡು ಬಂದು ದುರ್ಗಕ್ಕೆ ಬರೋದಾದ್ರೆ ಆಗಸ್ಟಲ್ಲೇ ಬರೋದು ಅಲ್ಲ ಹೌದು ಅಂದು ಈ ವೆದರ್ ಬೆಸ್ಟ್ ಸೂಪರ್ ವೆದರ್ ಇಕ್ಲು ಬರ್ಪಣ ಒಂದು ಪ್ಲ್ಯಾನ್ ಮಲ್ಪಲೆ ಪಂಡ ಉದ್ದಾದ ವಿಷಯ ಪಂಡ ನಮ್ಮ ಕರ್ನಾಟಕದ ಹೆಮ್ಮೆ ಚಿತ್ರದುರ್ಗ ಒಂದು ಚಿತ್ರದುರ್ಗ ಉಂಡ ಚಿತ್ರನೇ ಉಂಡು ಅಂಚಿನ ಒಂಜಿ ಮೂಲು ಬೇರೆ ನಾನಾ ಟೈಪ್ಡು ಸ್ಪೆಷಲ್ ಆದ ಚಿತ್ರದುರ್ಗ ಉಂಡು ಒಂಜಿ ರಡ್ಡು ಹತ್ತು ಮತ್ತು ಲೀಸ್ಟ್ ಪೋಲ್ ಪರ್ಕೊಂಡು ಒಂಜಿ 10 ಇರುವ ಉಂಡು ಪಂಡ ಒಂಜಿ ಕಲ್ಲಿನ ಕೋಟೆ ಅಂಚಿನ ಕೋಟೆ ಬೇತೆ ಓಲ್ಲ ಇಜ್ಜಿ ಸಾಧಾರಣ ಕರ್ನಾಟಕಡ್ ಬೊಕ್ಕ ಮೂಲ ಹೈಯೆಸ್ಟ್ ಚಳಿ ಆಪುಂಡು ಅವು ಒಂಜಿ ಬೊಕ್ಕ ಮುಲ್ತ ಗಾಳಿಲ ಅಂಚೆನೆ ಮಸ್ತ್ ಕೋಡೆ ಆಲ್ರೆಡಿ ಪನ್ನಲಕನೆ ಪಂಡ ವಿನ್ ಮಿಲ್ ಮತ್ತು ಹೈಯೆಸ್ಟ್ ಮೂಲ ಆಪುಂಡು ಫ್ಲವರ್ಸ್ ಆಪುಂಡು ನವಿಲು ಚಪ್ಪಲಿ ನಾನು ಅಲ್ಲಿ ಹೋಗ್ಲಿಲ್ಲಲ್ಲ ಅದು ನಾಗ ಒಂದು ದೇವಸ್ಥಾನ ಬನಶಂಕರ ದೇವಸ್ಥಾನ ಬೇಜಕ್ಕೆರೆ ಪಕ್ಕಿ ಇಲ್ಲಿ ಮಸ್ತ್ ಕೆಲವು ಗಿಡ ಮತ್ತು ನಡ್ತೀಯ ನಾನಾತು ಮಸ್ತ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೆಲವು ದುಂಬುದ ಮಲ್ತಿನ ಕೆಲವು ಐಟಮ್ ಮತ್ತು ಪಂಚಾದ ವೀಡಿಯೋನ ಎಂಡು ಮುಟ್ಟದು ಇಲ್ಲೇ ಅದು ಸ್ಕಿಪ್ ಮಲ್ಪಡ್ಚಿ ಇತ್ತದಲ್ಲಿ ಒಂದು ಪುನಃ ಪಿರಂಗಿಗೆ ಗನ್ ಪೌಡರ್ ಎಂಜ ಪನ್ಪೇರಲ್ಲೇ ಅವು ಮಿಕ್ಸ್ ಮಲ್ತು ಅಂತಿನ ಒಂದು ಟೇಸ್ಟ್ ಒಂದು ಕಲ್ಲು ಮಲ್ಲ ಟೈಪ್ ನೆಕ್ ಪಾರ್ದು ಒಲ್ಲ ಆನೆ ಇಜಿನ ಅಂಚ ರೋಲ್ ಮಲ್ತು ಅಂತಾರೆ ಅನ್ನ ಇಜಿನ ರಾಡ್ ಲೆಕ್ಕ ಪೂರ ಉಂಟು ತೋಜುಂಡಾಯ್ತು ಸರ್ಕಲ್ಡು ಮತ್ತು ಒಂದು ಫುಲ್ ತಿರುಗ್ತಿತ್ತ ಅಂತಲ್ಲ ಮೋಸ್ಟ್ಲಿ ಇಲ್ಲಿ ಆನೆ ಇದ್ದಿದ್ದು ಆನೆ ಇಲ್ಲಿ ಮಧ್ಯದಕ್ಕೆ ಇಲ್ಲಿ ಒಟ್ಟು 4 ಕಲೆಕ್ಷನ್ಸ್ ಇತ್ತು ಸೊ ಆನೆ ಇಲ್ಲಿ ತಿರುಗ್ತಾ ಇದ್ರೆ ಈ ಕಲ್ಲು 4 ಕಲ್ಲು ತಿರುಗತ್ತೆ ಹಾಗಾದ್ರೆ ಒಂದು ಆನೆ ಇರ್ಲಿಕ್ಕಿಲ್ಲ ಒಂದು 2-3 ಒಂದೇ ಆನೆ ಒಂದೇ ಇಲ್ಲಿ ಗ್ಯಾಪ್ ಸಿಗ್ತಾ ಇದ್ದಿದ್ದು ಒಂದೇ ಆನೆ ನಿಮಗೆ ಇಲ್ಲಿ ಅಡ್ಡಾಡಕ್ ಆಗ್ತಾ ಇದ್ದಿದ್ದು ಒಂದೇ ಆನೆ ಅಲ್ಲಿ ಒಂದು ಭಾರಿ ಶೋ ಮಿತ್ತುಡು ಒಂಜಿ ನವಿಲುಂಡು
ಹೌದು. ಬುಲಿ ಪೂಕುಡು ಯಾರ ಬುಲಿ ಪೂಜೆ. ಇಲ್ಲಿ ಒಂದು ನಮ್ಮ ಸೋಲ್ಜರ್ಸ್ ಮತ್ತು ರೆಸ್ಟ್ ರೂಮ್ಲ ಇಲ್ಲ ಮೂಲೆ ಪಂಡಾಗ್ಲೇ ಅಡಿಟೆ ಇಪ್ಪೇರು ಪಕ್ಕ ಮೂಲು ಎಣ್ಣೆ ಕೊಳ, ಎಣ್ಣೆ ಸ್ಟಾಕ್ ಮಾಡ್ತಾನ. ಎಣ್ಣೆ ಕೊಳ, ಎಣ್ಣೆ ಅಂದ್ರೆ ಅವಾಗೆಲ್ಲ ಬೆಳಕಿರ್ತಾ ಇರ್ಲಿಲ್ಲ, ಹೌದು. ಲೈಟ್ ಎಲ್ಲ ಇರ್ತಿರಲ್ಲ ಅವಾಗೆಲ್ಲ. ಇದು ಇದ್ರಲ್ಲೇ ಇದು ಮಾಡ್ತಾ ಇದ್ದಿದ್ದಲ್ಲ, ಏನು ದುರ್ಗಾಣ ಅಂಚ ಮೂಲು ತೂಲಿ ಅಡೆ ಮಿತ್ತು ಮಟ್ಟ ಪೋಯಿ ಒಂದು ಸೋಲ್ಜರ್ ನಕ್ಲಿದು ಮಾತ ರೆಸ್ಟ್ ಮಾಡ್ತದ್ದು. ಹೈಟು ಕೆಲವು ಕ್ರಾಸ್ ಉಂಟು ಮಾತ ಅವು ಡೈರೆಕ್ಟ್ ನೀರು ಬೂರನ್ಲಕ್ಕ ಹಿಂಚಿ ಬೂರ್ಲಕ್ಕ ಒಂದು ಒಂಜಿ ನೀರಲ್ಲ ಇದು ಎಣ್ಣೆ ಸ್ಟಾಕ್ ಮಾಡಿ ಈಸನ ಎಣ್ಣೆಯಾ ಇದು ಒಂದು ಒಂಜೇ ಕಲ್ಲಡು ಕೆತ್ತುದಿನ ಒಂದು ದುಮ್ಮದ ಪೂರ ಏರು ಮಾತ ಬಿದೆ ಇಡುತ್ತೆ ಪೂರ್ವತ್ತು ಎಣ್ಣೆ ಕಟ್ಲೆ ಕೊರ್ರೆ ಹಾಕ್ಕೊಂಡು ಪೂರ ಬಣ್ಣ ಕೈ ಬೇಯ್ದ ಎಣ್ಣೆ ಅವಡು ಸನ್ಫ್ಲವರ್ ಆಯಿಲ್ ಹೆಂಚಿನ ಆಯಿಲ್ ಮೂಲು ಬಣ್ಣ ಮುಕ್ಲೆ ದುಂಬು ಮೂಲು ಕರೆಂಟ್ ಇಜ್ಜ ಅದೇ ಕರೆಂಟ್ ಇಜ್ಜ ಅಂಚದು ಆಯ್ನ ದುಂದಿ ಬಂದ್ಪೇರದೆ ಅವೇ ಯೂಸ್ ಮಾಡ್ತಂತೀನಿ ಅಂಚೆ ದೊಂದಿ ದೀಪನ ಪ್ಲೇಸ್ ಅವು ಮುತ್ತುವಲ್ಲಿ ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ಮಾರಿ ಮಲ್ಲಣ್ಣ. ಖಾಲಿ ಒಂದು ದೊಡ್ಡ ಉಸ್ಮ ಮರದ ಬಾಗಿ ಒಂದು ಕೂತಂದು ಖಾಲಿ ಆಯ್ತು ಒಂದು ಮಾತು ಈ ನೆಟ್ಟು ಮಸ್ತ್ ಟೈಪ್ ಶೇಪ್ದ ಮಾತ ಒಂದುಂಡು ಅಲ್ಲ ಬೋಟ್ ಶೇಪ್ ಉಂಡು ಬೇತೆ ಬೇತೆ ಟೈಪ್ದ ಅಲ್ಲ ಬೋಟಿದು ಉಂಟಲ್ಲ ಮೇಲೆ ಆನೆ ಶೇಪ್ ಒಕ್ಕೊಂಜಿ ಗಣಪತಿನ ಶೇಪ್ದ ಒಂಜಿ ಕಲ್ಲು ಉಂಡು ಅಲ್ಪನೇ ಗಣಪತಿಲ ದೇವಸ್ಥಾನ ಉಂಟು ಒಳ್ಳೆ ಪೊಯ್ ನಡಿ ಕೋತಿರಾಮ. ಹಾಂ ಬೊಕ್ಕೊಂಜಿ ವಿಶೇಷ ಬಣ್ಣ ಮೂಲು ನಮ್ಮ ಕೋತಿರಾಮ ಗುಟ್ಟೆಗೂ ಖಾಲಿ ನೆಟ್ಟೆ ಕೈಟೆ ಹೋಗು ನನ್ನ ಜಾರ್ನ ಒಂದು ಪೌಡರ್ ಮಾಡಿದ ಪೂರ ಹಚ್ಚಿದ್ದು ಹೋಲಿ ಇನ್ನೀ ಎಲ್ಲ ಉಪ್ಪಿರಲ್ಲ ಅದು ಇವತ್ತು ಸಂಡೆ ಅಲ್ಲ. ಯಾನಿತ್ತೆ ಫಸ್ಟ್ ಅವರ್ ಬರ್ತೀನಿ ನಾನು ಕೋತಿರಾಮ ಇತ್ತಿನ ಫೋಟೋ ಏನು ನೆಟ್ಟಿತ್ತು ಪೌಡರ್ ತೂಲೆ ನಿಕ್ಲು ಎಂಚ ಪೋತಿನ ಫೋಟೋ ಮಾತ್ರ ಅವಾಗ ವೀಡಿಯೋ ಮಲ್ತಿದ್ದೆ ನಾನು ಇಲ್ಲಿ ತಿರ್ತಾ ಇದ್ದ ಹಿಂಗೆ ಫುಲ್ ಉಲ್ಟಾ. ನಾನು ಚಿತ್ರದುರ್ಗದಿಂದ ಕೋತಿರಾಜ್ ಬ್ರದರ್ ಬಂದಿದ್ರು, ಮಂಗಳೂರಿಂದ ಮೀನು ತೊಗೊಂಬಂದಿದ್ರು ತಿನ್ನಲಿಕ್ಕೆ. ನನಗೆ ಎಲ್ಲರೂ ಸಣ್ಣ ಆಟ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನೀವು ಕೂಡ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಟ್ರೈನಿಂಗ್ ಕೊಡ್ತಾನಲ್ಲ. ಹೌದೌದು, ಸುಮಾರು ಈ ಮಿಲಿಟರಿ ಎಲ್ಲ ಸೇರಿದ್ದಾರೆ ಸುಮಾರು ಜನ ಇವರಿಂದ. ಅಂದ್ರೆ ಮೇನ್ ಬಾಡಿ ಬ್ಯಾಲೆನ್ಸ್ ಬಂದು ಓಡುತ್ತೆ. ಅವನ ಜೊತೆ ಒಬ್ಬ ಟ್ರೈನಿಂಗ್ ಮಾಡಿರೋ ಒಬ್ಬ ಇದ್ದಾರೆ, ಲೈಕ್ ನಡ್ಕೊಂಡು ಹೋಗ್ತಾರಲ್ಲ ಲಿಫ್ಟಿಂಗ್ ಪಾದ ಏಕನಾಥೇಶ್ವರಿ, ಒಂದು ಏಕನಾಥೇಶ್ವರಿ ದೇವರ ಪಾದಗೆ ಮುಲ್ತು ಬಗ್ಗ ದೇವಸ್ಥಾನ ಮತ್ತೆ ಸ್ಟಾರ್ಟ್ ಆಗ್ತಾನೆ ಅಲ್ಲ. ಇದು ಗರುಡಿ ಮನೆ, ಲೈಕ್ ಜಿಮ್ ಇದಾ ಮಲ್ಟಿ ಜಿಮ್. ಅವಾಗಿಂದ ಒಂದು ಗರಡಿ ಮನೆಗೆ ಇದು ಒಳಗಡೆ ಫಸ್ಟ್ ತೋಜಿನ ಗಣಪತಿ ದೇವಸ್ಥಾನ. ಇಲ್ಲಿ ಏನೋ ಉತ್ಸವ ಇತ್ತ ಅಂತ ಫುಲ್ ಅರೇ ನಡ್ಡೆಂದು ಹೇಳು ಚೇಂಜ್ ಮಾಡಿದಾರ. ಅಲ್ಲ ಮೊನ್ನೆ ಮುಂಚೆ ಕೆಂಪು ಇತ್ತಲ್ಲ. ಗಣಪತಿ ದೇವಸ್ಥಾನ. ಜೈ ಗಣೇಶ. ಗಣಪತಿ ದುಂಬು ಕೆಂಪು ಕಲರ್ ಇತ್ತು, ಈ ಸತಿ ಕಲರ್ ಚೇಂಜ್ ಮಾಡ್ತದೆ. ಮಸ್ತ್ ಪುರಾತನ ಗಣಪತಿ. ಒಂದು ತೋಲಿ ನಮ್ಮ ಆನೆ ಒಂದು ಜೊತ್ತಿಲಗೊಂಡು ತುಲೆ ಆಯ್ತಾ ಜೀವ ಸೊಂಡಿಲ್ ನೆಲಟ್ಟು ಬರ್ತಿಲ್ಲ ಕಣೆ ಆಯ್ತು. ಎದುರೇ
ಗಣಪತಿನ ದೇವಸ್ಥಾನ ಮಲ್ತದೇರು ನ್ಯಾಚುರಲ್ ಆತಿನ ಒಂಜಿ ಕಲ್ಲು ಮಸ್ತ್ ಟೈಪ್ ನ್ಯಾಚುರಲ್ ಕಲ್ಲು ಸುಮ್ಮನೆ ಒಂಜೊಂದು ಶೇಪ್ ತೂಜನು ಒರೇರಿನ ಮಂಡೇಡು ಹೆಂಚ ತಿಂಗ್ ಮಲ್ಪ ಅಂಚೆ ಉಂಡು ಒಂದೊಂಜಿ ಪಣ ಕೋಟೆಗೂ ಹೆಂಚಿನ ಮಾತ್ರ ಉಂಡು ಪೂರ ನೆಟ್ಟು ಉಂಡು ಪಣ ಆ್ಯಕ್ಚುಲಿ ಫುಲ್ಲು ಕಲ್ಲುದನೇ ಪ್ಲೇಸ್ ಉಂಡು ಅವೇನು ಚೂರು ಕಟ್ ಮಲ್ತದ್ದು ಪೂರ ಮಲ್ತದೆ ఇప్పుడు ವ್ಯೂ ತೂವಲ್ಲಿ ಚಿತ್ರದುರ್ಗ ಔಟ್ಸ್ ಕಡೆ ಆಲ್ರೆಡಿ ಇಂಗ್ಲಿ ಕೋಡೆ ಬೈಯಡು ಅಲ್ತು ಹೋದು ವೀಡಿಯೋ ಪಡ್ದಿತ್ತ ಮೂಲು ಸೂಪರ್ ಮುಲ್ಪ ಒಂಜಿ ವನಕ್ಕೆ ಹೋಗುವವನು ಕಿಂಡಿ ಹೋಗುವನು ಅಕ್ಕ ತಂಗಿರು ಹೊಂಡ ಗೋಪಾಲ ಸ್ವಾಮಿ ದೇವ ಇಡಂಬೇಶ್ವರ ದೇವಸ್ಥಾನ ಉಂಟು ಸಂಪಿಗೆಸಿದ್ದೇಶ್ವರ ದೇವಾಲಯ ಉಂಟು ಮುರುಘಾ ಮಠ ಅವು ಉಯ್ಯಾಲೆ ನೈಟ್ ದೇವರೇನು ಇದು ಉಯ್ಯಾಲೆ ನಮ್ಮ ಅಂಚ ದೇವಿ ಅಂಚ ಆ ಟೈಮ್ ಮಂತಂತಿಗೆ ತೋಲು ಎತ್ತು ಮಲ್ಲ ಕಲ್ಲು ಇಂಜೆ ಕಲ್ಲು ಜೈ ಬಜರಂಗ್ ಬಲಿ ಅನಿಲ್ ನೀನು ಹೋಗು ನೀವು ಹೋಗು ಭಾರಿ ಬಂಗಾಡು ಪೋಡು ಮಿತ್ತು ಪ್ರಜ್ವಲ್ ಮೆಲ್ಲ ಕೈ ಮೊದಲೇ ನೋವು ಭಾರಿ ಪ್ರಜ್ವಲ್ ಓ ಬೆಂಕಿ ಕೊಡ್ತೇವೆ ಒಂದು